auction, that is one Mr. Imtiaz. Welcoming you on the mic point for the inauguration of UPL Season 7. Season as well. So it's my duty to welcome on behalf of Ullal Cricket Board the guest on the dais, the president and all the dignitaries, and also all the teams which is participating in this tournament, that is Millat, Akshay, D-Boys, BTC, Ogo, United Ullal, Queens, Test, Ria, Sporting, Friends Cody, MFC, Kenra, Azad and Kadapara Fighters. I welcome you all on behalf of Ullal Cricket Board, all the icon players and the owners of this team, and thank you for the opportunities. Let this auction go in a very smooth way. Let's take it in a very sportive way. I welcome once again on behalf of Ullal Cricket Board. Thank you. Thank you, Mr. Imtiaz. Once again, on behalf of Ullal Cricket Board and entire committee member from the team as well as the icon player, once again welcoming you, sir. Next, moving on for the Vice President of Ullal Cricket Board, welcoming Mr. Abdul Razak Sarmad, Advocate, the Vice President of Ullal Cricket Board, to speak a few words and address the crowd. UCB ಇದರ ಗೌರವಾಧ್ಯಕ್ಷರಾದಂತಹ ಹಸೈನರ್ ಅವರೇ, UCB ಅಧ್ಯಕ್ಷರಾಗಿರುವಂತಹ ಫಯಾಜ್ ಕಲ್ಲಾಪು, ಉಪಾಧ್ಯಕ್ಷರಾಗಿರುವಂತಹ ಇಕ್ಬಾಲ್, ಯುನೈಟೆಡ್ ಎಂಪವರ್ಮೆಂಟ್ ಇದರ ರಾಜ್ಯಾಧ್ಯಕ್ಷರಾಗಿರುವಂತಹ ಸಿರಾಜುದ್ದೀನ್, ಅದೇ ರೀತಿ ಯುನೈಟೆಡ್ ಎಂಪವರ್ಮೆಂಟ್ ಇದರ ರಾಜ್ಯ ಕಾರ್ಯದರ್ಶಿಯಾಗಿರುವಂತಹ ಇಮ್ತಿಯಾಜ್, ಮತ್ತು ಇಲ್ಲಿ ನೆರೆದಿರುವಂತಹ 14 ತಂಡಗಳ ಸ್ಪಾನ್ಸರ್ಸ್, ಐಕಾನ್ ಆಟಗಾರರು, UCBಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಅಲ್ತಾಫ್ರವರು, ಜೊತೆ ಕಾರ್ಯದರ್ಶಿ ಆಗಿರುವಂತಹ ಇಮ್ತಿಯಾಜ್, ಖಜಾಂಜಿ ಆಗಿರುವಂತಹ ನಜೀರ್, ಮತ್ತು ಮುಖ್ಯವಾಗಿ ನಾವು ನೆನಪಿಸುವಂತಹ 2 ಹೆಸರುಗಳು UCBಯನ್ನು ಅಸ್ತಿತ್ವಕ್ಕೆ ಬರಲು ಕಾರಣಕರ್ತರಾದಂತಹ ಡೈಮಂಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಇದರ ಹಿರಿಯ ಸದಸ್ಯರಾದಂತಹ ತಾಹಿರ್, ಅದೇ ರೀತಿ ಸ್ಪೋರ್ಟಿಂಗ್ ಉಳ್ಳಾಲ್ ಇದರ ಹಿರಿಯ ಸದಸ್ಯರಾದಂತಹ ನಜೀರ್ ಅವರು, ಇವರಿಬ್ಬರಿಗೂ ನಾವೆಲ್ಲರೂ ಸೇರಿ ಕೈ ಚಪ್ಪಾಳೆಯನ್ನು ಕೊಡಬೇಕಾಗಿದೆ. ಇವರ ಹೆಸರನ್ನು ನಾವು ಮರೆಯುವಂತಿಲ್ಲ. ಯಾಕೆಂತೇಳಿದರೆ ಉಳ್ಳಾಲದಲ್ಲಿ ಒಂದು ಸುಸಜ್ಜಿತವಾದಂತಹ, ಶಿಸ್ತುಬದ್ಧವಾದಂತಹ, ಒಂದು ಕ್ರಮಬದ್ಧವಾದಂತಹ ಒಂದು ಕ್ರಿಕೆಟಿಗೆ ಒಂದು ಬುನಾದಿಯನ್ನು ಮಾಡಿಕೊಟ್ಟಂಥವರು ಈ ಇಬ್ಬರು. ಇವರಿಂದಾಗಿದೆ ಈ UCBಯ ಅಸ್ತಿತ್ವ. ನಾನು ಇವತ್ತು ನಿಮ್ಮೆಲ್ಲರನ್ನ ಈ ಒಂದು ಆಕ್ಷನ್ ಕಾರ್ಯಕ್ರಮಕ್ಕಾಗಿ ಸ್ವಾಗತವನ್ನು ಬೀರ್ತಾ ಇದ್ದೇನೆ. ಇದು UPL ಆವೃತ್ತಿಯ 7ನೇ ಆವೃತ್ತಿಯಾಗಿರುತ್ತದೆ. ಬಹಳ ಒಂದು ವಿಜೃಂಭಣೆಯಿಂದ ಈ ಒಂದು UPL ಪಂದ್ಯಾಕೂಟವನ್ನು ಉಳ್ಳಾಲದ ಎಲ್ಲರೂ ನಿರೀಕ್ಷಿಸ್ತಾ ಇರ್ತಾರೆ, ಪ್ರತಿ ವರ್ಷ ಕೂಡ. ಅದೇ ರೀತಿ ಈ ವರ್ಷ ಕೂಡ ನಾವು ಆಯೋಜಿಸಿದ್ದೇವೆ. ಹೊನ್ನಲು ಬೆಳಕಿನ 5 ದಿನಗಳ ಒಂದು ಪಂದ್ಯಾಕೂಟ ಆಗಿರ್ತದೆ. UPLನ ಸದಸ್ಯ ತಂಡಗಳಾದಂತಹ 22 ತಂಡಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ UPL ಗವರ್ನಿಂಗ್ ಕೌನ್ಸಿಲ್ ಹಾಗೂ UCB ಇದರ ಪದಾಧಿಕಾರಿಗಳೊಂದಿಗೆ ಕೈ ಜೋಡಿಸಿ ಒಗ್ಗಟ್ಟಾಗಿ ನಿಂತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ತೀರ್ಮಾನಿಸಿದ್ದೇವೆ. ನಿಮ್ಮ ಸಂಪೂರ್ಣ ಸಹಕಾರವನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ಆಕ್ಷನ್ ಕಾರ್ಯಕ್ರಮದಲ್ಲಿ ಆಟಗಾರರನ್ನು 3 ಕ್ಯಾಟಗರಿಗಳಲ್ಲಿ ವಿಂಗಡಿಸಲಾಗಿ 3 ಕ್ಯಾಟಗರಿಗಳ ಆಟಗಾರರ ಪಟ್ಟಿಯನ್ನು ಈಗಾಗಲೇ ನಿಮ್ಮ ಕೈಗೆ ನಾವು ಕೊಟ್ಟಿರುತ್ತೇವೆ. ಭಾಳ ಒಂದು ಕ್ರಮಬದ್ಧವಾಗಿ ಒಂದು ಆಕ್ಷನ್ ಕಾರ್ಯಕ್ರಮ ನಡೆಯಲಿದೆ. ಇದರ ಮುಂಚೂಣಿಯನ್ನು ಸಿರಾಜುದ್ದೀನ್ ಹಾಗೂ ಇಮ್ತಿಯಾಜ್ರವರು ಕೈಗೆತ್ತಲಿದ್ದಾರೆ. ನೀವೆಲ್ಲರೂ ಭಾಳ ಒಂದು ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಈ ಒಂದು ಆಕ್ಷನ್ ಪ್ರಕ್ರಿಯೆಯನ್ನು
ನಡೆಸಿಕೊಳ್ಳಲು ನೀವು ಸಹಕರಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. Yes, thank you, the Vice President of Ulal Cricket Board, Mr. Abdul Razak Samad. So, meanwhile, we have another main theme of the auction. He has been the judge of this auction, Mr. Balakrishna, the Karnataka State Cricket Association, Udupi district convener, Mr. Balakrishna. I request you to please join hand with us on the main stage. Everybody give the big round of applause. So he is a Udupi district coordinator, also Udupi district coordinator and Karnataka State Cricket Association member, and also from Mangalore zone. Everybody, this is a big man. Give the big round of applause. So pardon. Next, I'd like to request the young newly elected and the main man to conduct this UPL, one of the top class tournament of South Kendra. That's Mr. Fayaz welcoming you on the mic point to speak a few words and address the crowd. ಉಲ್ಲಾಲ ಕ್ರಿಕೆಟ್ ಬೋರ್ಡ್ ಇದರ ಉಲ್ಲಾಲ ಪ್ರೀಮಿಯರ್ ಲೀಗ್ ಸೀಸನ್ 7ರ ಆಕ್ಷನ್ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ. ಅದೇ ರೀತಿ ವೇದಿಕೆಯಲ್ಲಿರುವ ನಮ್ಮ ಹಿರಿಯರಾದಂಥ ಹಸೇನ್ ಎಚ್, ಅದೇ ರೀತಿ ಮಿತ್ರರಾದಂಥ ಸಿರಾಜ್, ಅದೇ ರೀತಿ ಉಪಾಧ್ಯಕ್ಷರಂತಹ ಇಕ್ಬಾಲ್ ಕೆನ್ರಾ, ಶರ್ಮದ್ ಇವರಿಗೆ, ಅದೇ ರೀತಿ ನಮ್ಮ ಬಾಲಕೃಷ್ಣ ಇವರು ಬಂದಿರುತ್ತಾರೆ ಇದೊಂದು ಸಮಾರಂಭಕ್ಕೆ. ಅದೇ ರೀತಿ 14 ಫ್ರಾಂಚೈಸಿಗಳು, ಇವರಿಗೂ ಕೂಡ ನಾನು ಅಭಿನಂದಿಸ್ತಾ, ಈ ಒಂದು ಪಂದ್ಯಾಕೂಟವು ಫೆಬ್ರವರಿ 16ಕ್ಕೆ ಮಧ್ಯಾಹ್ನ ಇದರ ಉದ್ಘಾಟನಾ ಸಮಾರಂಭ ಇದೆ, ಒಂದು ರ್ಯಾಲಿ ಮುಖಾಂತರ. ಅದು ಒಂದು ಎಲ್ಲಿಂದ ಆಗಲಿಲ್ಲ, ಇದಾಗ್ತದೆ. ಅದೇ ರೀತಿ ಸಂಜೆ ಸರಿ 7 ಗಂಟೆಗೆ ಒಂದು ಮಂಗಳೂರು ನಗರ ಪೊಲೀಸ್ 11 ಹಾಗೂ ಉಲ್ಲಾಲ MLE ಖಾದರ್ 11 ತಂಡದೊಂದು ಪಂದ್ಯಾಕೂಟ ಇರ್ತದೆ. ಅದೇ ರೀತಿ 7 ಗಂಟೆಗೆ ಈ ಪಂದ್ಯಾಕೂಟ ಉದ್ಘಾಟನೆಯನ್ನು ನಡೆಯುತ್ತದೆ. ಅದೇ ರೀತಿ 21 ತಾರೀಕು ಆದಿತ್ಯವಾರ ಸಂಜೆ ಕೊನೆಯ ಪಂದ್ಯ ಫೈನಲ್ ಆಗಿರುತ್ತದೆ. ಸುಮಾರು 5 ದಿವಸ ಈ ಪಂದ್ಯಾಕೂಟ ನಡೆಯುತ್ತದೆ. 5 ದಿವಸ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇದೊಂದು ಪಂದ್ಯಾಕೂಟವನ್ನು ಯಶಸ್ವಿಗೊಳಿಸಲಿಕ್ಕೆ ಅದು ನಿಮ್ಮ ಕೈಯಲ್ಲಿರೋದು, ಆಟಗಾರರು ಮತ್ತು ಫ್ರಾಂಚೈಸಿಯವರು. ನಿಮ್ಮ ಸಹಕಾರ ಇದ್ದರೆ ಮಾತ್ರ ಇದು ಪಂದ್ಯಾಕೂಟ ಸಕ್ಸಸ್ ಆಗುತ್ತದೆ ಅಂತ, ನಮ್ಮಿಂದ ಇದು ಸಕ್ಸಸ್ ಆಗೋದಿಲ್ಲ. ನಿಮ್ಮ ಸಹಕಾರ ಇದ್ದರೆ ಮಾತ್ರ ಇದು ಸಕ್ಸಸ್ ಆಗೋದು. ಇದು ಖಂಡಿತ ನಾನು ಈಗ ಹೇಳಿಸ್ಬೇಕು. ನಮ್ಮಿಂದ ಏನು ಸಹಕಾರ ಆಗಲ್ಲ. ನೀವು ಒಳ್ಳೆ ರೀತಿಯಲ್ಲಿ ಪರಿಸ್ಥಿತಿ, ಉತ್ತಮ ಕ್ರೀಡೆಗೆ ಸಹಕಾರ ಮಾಡಿದರೆ ಮಾತ್ರ ಇದೊಂದು ಪಂದ್ಯಾಕೂಟ ಯಶಸ್ವಿ ಆಗುತ್ತದೆ. ಅದೇ ರೀತಿ ನಮಗೆ ಶರ್ಮದ್ ಹೇಳಿದಾಗೆ ಉಲ್ಲಾಲ ಕ್ರಿಕೆಟಿಗೆ 2 ಮುತ್ತುಗಳಿದ್ದಂತೆ, ಒಂದು ನಜೀರ್ ಸ್ಪೋರ್ಟಿಂಗ್, ಅದೇ ರೀತಿ ತಾಯಿರ್ ಡೈಮಂಡ್, ಇವರುಗಳು ನಮ್ಮ ಉಲ್ಲಾಲದ 2 ಮುತ್ತುಗಳು ಉಲ್ಲಾಲ ಕ್ರಿಕೆಟ್ ಬೋರ್ಡಿಗೆ. ಅದೇ ರೀತಿ ಉಲ್ಲಾಲ ಪ್ರೀಮಿಯರ್ ಲೀಗ್ ಇದು ಕೂಡ ಸ್ಟಾರ್ಟ್ ಮಾಡಿದಂಥ 2 ಮುತ್ತುಗಳಿದ್ದಾರೆ, ಫಯಾಜ್ MFC ಹಾಗೂ ಸಾಬುದ್ದೀನ್ ಡೈಮಂಡ್. ಇವರುಗಳು ನಾನು ಸ್ಮರಿಸುತ್ತಾ, ಒಂದು ಯುವಕರ ಒಂದು ಪ್ರಯತ್ನದಿಂದ 4 ವರ್ಷ ನಡೆಸ್ತಿರ್ತಾರೆ. ಅದೇ ರೀತಿ ಉಲ್ಲಾಲ ಕ್ರಿಕೆಟ್ ಬೋರ್ಡ್ ನಂತರ ಇದು 3ನೇ ಸೀಸನ್ 4 ತನಕ ಇವರು ನಡೆಸ್ತಾ ಇರ್ತಾರೆ. ಅದೇ ರೀತಿ ಸೀಸನ್ 5, 6, 7 ಇದು ಕ್ರಿಕೆಟ್ ಬೋರ್ಡ್ ನಂತರ ನಡೆಯುತ್ತಿರ್ತದೆ. ಅದೇ ರೀತಿ ಇದೊಂದು ಉಲ್ಲಾಲ ಕ್ರಿಕೆಟ್ ಬೋರ್ಡಿಗೆ ನಿಮ್ಮ ಕೊಡುಗೆ ತುಂಬ ಇದೆ, ಉಲ್ಲಾಲ ಕ್ರಿಕೆಟಿಗರದು. ಅದೇ ರೀತಿ ನೀವು ಮುಂದೆ ಕೂಡ ಇದೊಂದು ಸಂಸ್ಥೆ ಉತ್ತಮವಾಗಿ ಹೋಗಲಿ, ಮುಂದೆ ಕೂಡ ಉಲ್ಲಾಲ್ ಪ್ರೇಮಿಗಳು ಯಶಸ್ವಿಯಾಗಿ ನಡೆಯಲಿ. ನಿಮ್ಮ ಸಹಕಾರ ಎಲ್ಲರೂ ಇದ್ದರೆ ಕೂಡ ಇದೊಂದು ಸಂಸ್ಥೆ ನಾವು ಅತಿ ಎತ್ತರಕ್ಕೆ ಬೆಳೆಸಬೇಕು. ಇದು ನಿಮ್ಮ ಕೈಯಲ್ಲಿರೋದು. ನಾನು ಇದೊಂದು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Yes, thank you, Mr. Fayaz, for speaking a few words addressing the crowd. Now, I like to welcome the Vice President of Ulal Cricket Board, Mr. Iqbal Kendra, to come on the dais and speak a few words and address the crowd. UPL ಸೀಸನ್ 7 ಇದರ ವತಿಯಿಂದ ಇವತ್ತು ನಡೆಯುವಂತಹ ಈ ಬಿಡ್ಡಿಂಗ್ ಕಾರ್ಯಕ್ರಮಕ್ಕೆ ಬಂದಿರುವಂತಹ 14 ತಂಡಗಳ ಸ್ಪಾನ್ಸರ್ಗಳಿಗೂ ಮತ್ತು ಅವರ ಕಮಿಟಿಗಳಿಗೂ ಧನ್ಯವಾದಗಳು. ಉಲ್ಲಾಳದಲ್ಲಿ ಈ ಒಂದು 6 ದಿವಸಗಳ ಹೊನ್ನಲು ಬೆಳಕಿನ ಲೀಗ್ ಪಂದ್ಯಾಕೂಟ ನಡೆಯಲಿಕ್ಕಿದೆ. ಈ ಲೀಗ್ ಪಂದ್ಯಾಕೂಟಕ್ಕೆ ಮೊದಲನೇದಾಗಿ
ನಿಮ್ಮ ಎಲ್ಲ ಸಹಕಾರ ನಮಗೆ ಮುಖ್ಯ. ನಿಮ್ಮ ಸಹಕಾರ ಇಲ್ಲದಿದ್ದರೆ ನಮಗೆ ಯಾವ ಕಾರ್ಯಕ್ರಮ ಇಟ್ಟರೂ ಕೂಡ ಅದನ್ನು ಮುನ್ನಡೆಸಲಿಕ್ಕೆ ಬಹುಶಃ ನಮಗೆ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದರೆ UCB ಒಂದು ನಿಯಮ ಉಂಟು. ಯಾವುದಾದರೂ ಒಂದು ಆಟದಲ್ಲಿ ಮೈದಾನದಲ್ಲಿ ಯಾವುದೇ ಎಂಪೈರ್ ವಿರುದ್ಧ ಅಥವಾ ಆಟಕ್ಕೆ ಏನಾದರೂ ಅಡಚಣೆ ಬಂದರೆ ಅವರ ವಿರುದ್ಧ ಒಂದು ಪನಿಷ್ಮೆಂಟ್ ಕೊಡಲಿಕ್ಕೆ ಅವಕಾಶ ಇರೋದು UCB ಕಮಿಟಿಗೆ. ಯಾಕೆಂತ ಹೇಳಿದರೆ ನಾನು ಈ ಮಾತನ್ನು ಹೇಳದಿದ್ದರೆ ಅದು UPL ಆಗಲಿ ಮತ್ತು UCB ಅದರಲ್ಲಿ ನಡೆಯುವಂಥ ಪಂದ್ಯಾಟ ಕೂಡ ಆಗಲಿ ನಿಮ್ಮ ತಂಡದ ಆಟಗಾರರಿಗೆ ಕೂಡ ಯಾವುದು ನಿಯಮ ಉಂಟು ಆ ನಿಯಮವನ್ನು ಮೊದಲು ನೀವು ಪಾಲಿಸಲಿಕ್ಕೆ ನೀವು ಹೇಳಬೇಕು. ನೀವು ಆ ನಿಯಮವನ್ನು ಪಾಲಿಸಲಿದ್ದರೆ ನಮಗೆ ಆ ಆಟಗಾರನ ಮುಂದೆ ನಮಗೆ ಪನಿಷ್ಮೆಂಟ್ ಕೊಡಲಿಕ್ಕೆ ಆಗ್ತದೆ. ಅದಕ್ಕೆ ಯಾರು ಕೂಡ ಅವಕಾಶ ಕೊಡಬಾರ್ದು. ಯಾಕೆಂತ ಹೇಳಿದ್ರೆ UPL ಪಂದ್ಯಾಕೂಟ ಅಂತಾರಾಷ್ಟ್ರೀಯದಲ್ಲಿ ರಾಷ್ಟ್ರ ಮಟ್ಟದ ಆಡಿದಂಥ ಆಟಗಾರರು ಇದ್ದಾರೆ. ಫಯಾಜ್ MFC ಆಗಲಿ, ಫಯಾಜ್ BFC ಆಗಲಿ, ಹಾಗೆಯೇ ನಮ್ಮ ಕ್ರಿಕೆಟ್ ಗುರು ಆಸಿಫ್ KKM ಅವರು ಇಲ್ಲ, ಬಹುಶಃ UPL ಪಂದ್ಯಾಕೂಟಕ್ಕೆ ಬರ್ಬೋದು. ಅಂಥವರು ಇರುವಾಗ ನಮ್ಮ ಆಡುವಂಥ ತಂಡದ ಆಟಗಾರರಿಗೆ ನೀವು ಯಾವ ಶಿಸ್ತನ್ನು ಪಾಲಿಸಬೇಕು ಆ ಶಿಸ್ತನ್ನು ನೀವು ಮೊದಲು ಅವರಿಗೆ ಹೇಳಬೇಕು. ಈ 14 ತಂಡದಲ್ಲಿ ಬರುವಂಥದ್ದು 2 ಫೈನಲ್ಗೆ 2 ತಂಡ, ಅದರಲ್ಲಿ 12 ತಂಡ ಹೊರಗೆ ಹೋಗ್ತದೆ. ಎಲ್ಲರೂ ಕೂಡ ಆಡೋದು ಬಹುಶಃ ನಮ್ಮ ತಂಡ ಫೈನಲ್ಗೆ ಬರಬೇಕಂತೇಳಿ. ಆದರೆ ಯಾವ ತಂಡಕ್ಕೂ ಕೂಡ ಅದು ಸಿಗೋದು 2 ತಂಡಗಳು. ಯಾಕೆಂತ ಈ ಮಾತು ಹೇಳಿದ್ರೆ ಯಾವುದೇ ಪಂದ್ಯಾಕೂಟದಲ್ಲಿ ಕಳೆದ ಸಾಲಿನಲ್ಲಿ ಪಂದ್ಯಾಕೂಟದಲ್ಲಿ ತುಂಬ ತಾಪತ್ರರಾಗಿ ನಮಗೆ ಅದು ನಿಮಗೆಲ್ಲರಿಗೂ ಗೊತ್ತುಂಟು. ಮ್ಯಾಚ್ ಫಿಕ್ಸಿಂಗ್ ಯಾಕೆಂತ ಹೇಳ್ತಾರೆ. ಅದಕ್ಕೆ ಯಾರು ಕೂಡ ಅವಕಾಶ ಕೊಡಬೇಡಿ. ನಿಮ್ಮ ತಂಡವನ್ನು ನೀವು ನಿಮ್ಮದು ವಿನ್ ಆಗಲಿಕ್ಕೆ ನೀವು ಪ್ರಯತ್ನ ಪಡಿ. ಅವರು ಸೋತರು, ಅವರು ಗೆದ್ದರು, ಮತ್ತು ಆದಮೇಲೆ ಕಂಪ್ಲೇಂಟ್ ಬಂದು UCB ಬರೆದು ನಮಗೆ ಯಾವುದೂ ಕೂಡ ಆ್ಯಕ್ಷನ್ ತೆಗಿಲಿಕ್ಕೆ ಯಾವುದಿಲ್ಲ. ದಯವಿಟ್ಟು ಈ ನಿಯಮ ನೀವು ಪಾಲಿಸಬೇಕು. ಯಾಕೆಂದರೆ ನಾವು ಇರೋದು ಕಮಿಟಿಯಲ್ಲಿ 8 ಜನ, 8-9, ಮತ್ತು ನಮ್ಮ UCBಯಲ್ಲಿ 21 ಕಮಿಟಿ ಸದಸ್ಯರಿದ್ದಾರೆ. ನಮಗೆ ಅವರು ಇದ್ದು ನಮ್ಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮಿಂದ ಏನಾದರೂ ಆಗೋದಾದರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ಅಷ್ಟೇ. ಎಲ್ಲ ಪಂದ್ಯಾಕೂಟಕ್ಕೆ ನಿಮಗೆ ಸಮಯಕ್ಕೆ ಬಂದು ಆ ಸಮಯವನ್ನು ಉತ್ತಮ ರೀತಿಯಲ್ಲಿ ಆಡಿ ನಮಗೆ ಕೂಡ ಉಲ್ಲಾಳದಲ್ಲಿ ಇನ್ನೂ ಕೂಡ ಬರುವಂಥ ಸೀಸನ್ 8 ಇದೆ, 9 ಇದೆ. ಫಸ್ಟಿಗೆ ಇತ್ತು 2 ದಿವಸದ UPL, ಆಮೇಲೆ 3 ಬಂತು, 4 ಬಂತು, ಈಗ 6 ದಿವಸಕ್ಕೆ ಬಂತು. ಈಗ ಇನ್ಶಾಲ್ಲ ನೆಕ್ಸ್ಟ್ ಟೈಮ್ ನೋಡುವ ಎಷ್ಟು ದಿವಸ ಬರ್ತದೆ ಅಂತೇಳಿ. ಎಲ್ಲರಿಗೂ ಕೂಡ ಆಡಲಿಕ್ಕೆ ಅವಕಾಶ ಇದೆ. ಮತ್ತು ನನಗೆ ಈ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಾವೇ ಕಮಿಟಿ, ಅದು UCB ಎಲ್ಲ ಕಮಿಟಿಗಳಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ನಾನು ಈ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. So thank you for speaking the wonderful words here. Now moving on for the introduction of the team as well as icon as well as owner. So first I welcoming Millat Gladiators. Welcome, give the big round of applause, Millat Gladiators. So I welcome the icon player Mr. Shihab to please stand. Everybody give the big round of applause for Mr. Shihab and the owner Naushad and Mr. Azmat. Naushad and Mr. Azmat. So we have 2 owners of Millat Gladiators. Next moving on for Akshay 11, icon player Mr. Suraj. Owner Mr. Raja Ram sir. Next moving on for D Boys, icon player Mr. Fayaz. And next owner Mr. Hanif and Mr. Riaz. Test Sports, icon player Ashfaq. And the owner is Mr. Riaz. Next, United Ullal, icon player Aftab. And team owner Abdul Aziz. Next, Vogo Sports, it's Mr. Viraj, the icon player. And the owner is Mr. Shihab. And next, BTC Bassi Badpu, the icon player Mr. Sulaiman Kallap.
and the owner Mr. Yasser Arafat. Rehab Warriors, the icon player Mr. Deepak. And owner Rafiq and Mr. Asif. Next, moving on for Ullal Sporting, icon player Mr. Nawaz. Owner Siddiq and Mr. Anif. And now, Queen's Diamond, icon player Mr. Suhail. And the owner Mr. Abdul Qasim, Mr. Ibrahim, Mr. Sattar and Mr. Salam are the owners of Queen's Diamond. Next, Kadpara Fighters, icon player Fayaz and team owner Shabazz and Mr. Siraj. Kendra Azad, icon player Mr. Ashraf and the team owner is Mr. Sadiq. United MFC, icon player Mr. Munir and the owner Mr. Nazir, Kingdom of Saudi Arabia. The pending team, that is Friends Cody, icon player Mr. Naufal. The entire committee of Friends Cody. Give the big round of applause. So now we have been signing off for the official inauguration ceremony. So I'd like to welcome the auction, the main theme of the auction, Mr. Imtiaz. Welcoming you, sir. Okay, Sporting 10,000, MFC 15,000, Kadapara 20, 25, 30, 35, 40. We have Rizwan at 40,000. 4 teams, that is D Boys, Akshay, MFC and Sporting. So I request each one person from these 4 teams to come forward and have a chit, your luck on Rizwan. This is how our auction will go on. First, I'll have some problem with the naming, so bear with it. I'd like to welcome Mr. Badruddin, sir, on behalf of Ullal Cricket Board. Welcoming you, sir. Everybody give the big round of applause who has joined hand with us on the auction ceremony. ಸೊ ಆಕ್ಷನ್ ನಾವೀಗ ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಆದರೆ ಒಂದ್ಸಲ ಸ್ವಲ್ಪ ಬ್ರೀಫ್ ಮಾಡ್ತೀನಿ. ಬ್ರೀಫ್ ಮಾಡಿದ ನಂತರ ನಿಮಗೆಲ್ಲ ಕ್ಲಿಯರ್ ಗೊತ್ತಾಗ್ತದೆ. ಅದಾದ ನಂತರ ನಾವು ಆಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ರೂಲ್ಸ್ ಹೇಳೋದಾದ್ರೆ ಈಗ ಆಲ್ರೆಡಿ ನಿಮಗೆ ಟ್ರಯಲ್ ಗೊತ್ತಾಗಿದೆ. ಫಸ್ಟಿಗೆ ನಾವು ಹೆಸರು ಕರಿತೇವೆ, ಕರೆದಾಗ ನೀವು ಲಿಫ್ಟ್ ಮಾಡ್ತೀರಾ. 14 ಟೀಮ್ ಇರುವುದರಿಂದ ಸ್ವಲ್ಪ ಲಿಫ್ಟ್ ಮಾಡೋದು ಸ್ವಲ್ಪ ದೊಡ್ಡದಾಗಿ ಲಿಫ್ಟ್ ಮಾಡಬೇಕಾಗುತ್ತೆ. ಮತ್ತು ಆಕ್ಷನಿಯರ್ ಹೆಸರು ಕರೆಯುವಾಗ ನೀವು ನೋಡಿರ್ಬೋದು 14 ಟೀಮದ್ದು ಆಕ್ಷನ್ ಇಷ್ಟರ ತನಕ ಆಗಲಿಲ್ಲ ಎಲ್ಲಿ ಕೂಡ. ಸೊ 14 ಟೀಮಲ್ಲಿ ಒಂದೊಂದು ಟೀಮದ್ದು ಹೆಸರು ಚೇಂಜಸ್ ಆದರೆ ಅವರಿಗೆ ಕರೆಯುವಾಗ ಅದನ್ನು ಮತ್ತೆ ಎತ್ತಿ ಹೇಳಿ, ಆಗ ಅವರು ಅದೇ ಹೆಸರು ಹೇಳ್ತಾರೆ, ಯಾವುದಾದ್ರು ಟೀಮ್ ಹೆಸರು. ಫಸ್ಟಲ್ಲಿ ಮಾತ್ರ ಪ್ರಾಬ್ಲಮ್ ಆಗ್ತದೆ, ಮತ್ತೆ ಮತ್ತೆ ಅವರಿಗೆ ಕೂಡ ಗೊತ್ತಾಗ್ತದೆ ಯಾವುದು ಟೀಮ್ ಅಂತ. ಸೊ ಫಸ್ಟಿಗೆ 10,000ದಿಂದ ಸ್ಟಾರ್ಟ್ ಆಗುವಂಥದ್ದು 10,000 ಫಾರ್ ಎ ಪ್ಲೇಯರ್ಸ್. 10,000 ಸ್ಟಾರ್ಟ್ ಆದ ನಂತರ 5,000 ಅದು ಸ್ಲ್ಯಾಬ್ ಆಗಿರ್ತದೆ. 10 15, 15 20, 25, 30, 35, 40. 40ಗೆ ಹೋದರೆ ಪ್ಲೇಯರ್ ಚಿಟ್ ತೆಗಿಲಿಕ್ಕೆ ಇಲ್ಲಿಗೆ ಬರಬೇಕಾಗುತ್ತೆ. ಈ ಪ್ರೊಸೆಸ್ ನೀವು ಸ್ವಲ್ಪ ಫಾಸ್ಟ್ ಮಾಡಬೇಕು. ಯಾರೆಲ್ಲ 40ಗೆ ಎತ್ತಿದ್ದೀರಾ, ನಿಮ್ಮಿಂದ ಒಬ್ಬನನ್ನು ಈಗಲೇ ಡಿಸೈಡ್ ಮಾಡಿಡಿ ಫಸ್ಟಿಗೆ ಯಾರು ಹೋಗೋದು ಅಂತ. ನೀವು ಅಲ್ಲಿಂದ ಎದ್ಕೊಂಡು ಸೀದಾ ಇಲ್ಲಿಗೆ ಬರಬೇಕು. ನಾವು ಮತ್ತೆ ಇಲ್ಲಿಂದ ಕರೆಯುವಾಗೆ ಮಾಡಬೇಡಿ, ನಿಮ್ಮ ಟೀಮಿಂದ ಬನ್ನಿ ಕಳಿಸಿ ಅಂತ. ನಿಮಗೆ ಗೊತ್ತಿರ್ತದೆ ನೀವು 40ಗೆ ಎತ್ತಿದ್ದೀರಂದರೆ ನಿಮ್ಮಿಂದ ಒಬ್ಬ ಇಲ್ಲಿಗೆ ಬರಬೇಕಾಗುತ್ತೆ. ಯಾರಿಗೆ ಚಿಟ್ ಹೇಳ್ತದೆ ಅವರು ಆ ಟೀಮ್ ಆ ಪ್ಲೇಯರ್ನದ್ದು ಓನರ್ ಆಗ್ತಾರೆ. ಸೊ ಇದು ಫಸ್ಟ್ ಎ ಕ್ಯಾಟಗರಿ ಆಗಿರ್ತದೆ. ಎ ಕ್ಯಾಟಗರಿಯಲ್ಲಿ ಟೋಟಲ್ ಆಗಿ 1 ಲ್ಯಾಕ್ ಪಾಯಿಂಟ್ಸ್ ಇರ್ತದೆ. 1 ಲ್ಯಾಕ್ ಪಾಯಿಂಟ್ಸಲ್ಲಿ ನಿಮಗೆ ತಗೊಳ್ಳಿಕ್ಕಿರುವಂಥದ್ದು 4 ಪ್ಲೇಯರ್ಸ್. 2 ಪ್ಲೇಯರ್ಸ್ ಮ್ಯಾಕ್ಸಿಮಮ್ ಆಗಿ ನೀವು 40,000ಗೆ ತಗೊಳ್ಬೋದು. ಇದರಲ್ಲಿ ಸ್ವಲ್ಪ ನೀವು ನೆನಪಿಟ್ಕೊಳ್ಬೇಕಾಗಿರೋದು, ನಿಮಗೆ ಫಸ್ಟ್ ಪ್ಲೇಯರ್ 10ರಿಂದ ಜಾಸ್ತಿಗೆ ಹೋದರೆ, ಫಾರ್ ಎಕ್ಸಾಂಪಲ್ 15, 20 ಯಾವುದಕ್ಕಾದ್ರೂ ಹೋದರೆ ನಿಮಗೆ 40ಗೆ 2 ಪ್ಲೇಯರ್ ತಗೊಳ್ಳಿಕ್ಕೆ ಆಗೋದಿಲ್ಲ. 40ಗೆ 1 ಪ್ಲೇಯರ್ ಮಾತ್ರ ತಗೊಳ್ಳಿಕ್ಕೆ ಆಗೋದು, ಯಾಕಂದರೆ ನಿಮ್ಮೊಟ್ಟಿಗೆ ಅಷ್ಟು ಬಜೆಟ್ ಇರೋದಿಲ್ಲ. ಇದು ನಿಮಗೆಲ್ಲರಿಗೂ ಗೊತ್ತಾಗಿರ್ಬೋದು. ಆದರೂ ಕೂಡ ಒಂದು ಸ್ವಲ್ಪ ಯಾರಿಗಾದರೂ ಅಷ್ಟು ಪ್ಲ್ಯಾನ್ ಆಗಲಿಲ್ಲದಿದ್ದರೆ ಅಂತ ಹೇಳಿಬಿಟ್ಟದು. ಸೊ ನಿಮ್ಮಲ್ಲಿ ಆಲ್ರೆಡಿ 15ಗೆ 1 ಪ್ಲೇಯರ್ ತಗೊಂಡ್ರೆ ನೀವು ಮತ್ತೆ ನಿಮಗೆ 40ಗೆ ಸಿಗೋದು 1 ಪ್ಲೇಯರ್ ಮಾತ್ರ. ಸೊ
ಬೇರೆ ಏನಾದರೂ ಡೌಟ್ ಆದರೆ ಇನ್ ಬಿಟ್ವೀನ್ ಏನಾದರೂ ಪ್ರಾಬ್ಲಮ್ಸ್ ನಿಮಗೆ ಖಂಡಿತ ಆದರೆ, ಸೊ ನಮ್ಮಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಉಡುಪಿ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಕೂಡ ಬಂದಿದ್ದಾರೆ. ನಮ್ಮ ದೊಡ್ಡ ಅವರು ಈ ಟೈಮಲ್ಲಿ ನಮಗೆ ಮಂಗಳೂರಲ್ಲಿ ಸಿಕ್ಕಿದ ದೊಡ್ಡ ವಿಷಯ ಆಗಿರ್ತದೆ. ಹಾಗೆ ಅವರು ಕೂಡ ಬಂದಿದ್ದಾರೆ, ಬಾಲಕೃಷ್ಣ ಪರ್ಕಳ ಅವರು. ಅದೇ ರೀತಿ ನಮ್ಮಲ್ಲಿ ಕಾರ್ತಿಕ್ ಜಿ ಪ್ರಭು ಅಂತ ಕರ್ನಾಟಕ ರೀಜನಲ್ ಕ್ರಿಕೆಟ್ ಅಕಾಡೆಮಿ ಸೆಕ್ರೆಟರಿ ಆಗಿದ್ದಾರೆ, ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಇರ್ಫಾನ್ ಇದ್ದಾರೆ, ನಮ್ಮ ಮೈ ಇಂಡಿಯಾ ಆಫರ್ಸ್ ಅಂತ ಆ್ಯಪಲ್ಲಿ ಕಂಪ್ಯೂಟರೈಸ್ಡ್ ಸ್ಪೆಷಲಿಸ್ಟ್ ಅವರು, ಸೊ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಸೊ ನಾನು ಇಲ್ಲಿ ಚೇರ್ಪರ್ಸನ್ ಆಗಿ ಕೂತಿರ್ತೇನೆ. ಯಾವುದೇ ಪ್ರಾಬ್ಲಮ್ ಇದ್ದರೆ ನನ್ನ ಹತ್ರ ಬರ್ಬೋದು ಅಥವಾ ನಾನು ನಿಮ್ಮ ಹತ್ರ ಬರ್ತೇನೆ, ಆಗ್ಬೋದಲ್ಲ? ನೀವು ಹಾಗೆ ಮಾತಾಡೋದು ಸ್ವಲ್ಪ ಕಡಿಮೆ ಮಾಡಿದರೆ ನಾವು ಆದಷ್ಟು ಬೇಗ ಇದನ್ನು ಮುಗಿಸ್ಬೋದು ಆಕ್ಷನನ್ನು. ಇಲ್ಲದಿದ್ದರೆ ನಿಮಗೂ ಕೂಡ ಲೇಟ್ ಆಗ್ತದೆ, ಎಲ್ಲರಿಗೂ ಕೂಡ ಲೇಟ್ ಆಗ್ತದೆ. ಓಕೆ, ಸೊ ಬೇರೆ ಯಾವುದಾದ್ರೂ ಡೌಟ್ ಇರಲಿಕ್ಕಿಲ್ಲ ಅಂತ ಆಶಿಸ್ತಾ ನಾವು ಫಸ್ಟ್ ಆಕ್ಷನ್ ಸ್ಟಾರ್ಟ್ ಮಾಡ್ತೇವೆ. ಜಜಾಲ್ಲ ಖೈರ್. It's on the LED screen. Rizwan. First player for Rizwan Millat at 10,000. BTC 15,000 for Rizwan 15,000. We have United Ullal 20,000 for Rizwan 20,000. 1 20,000. 2 one last time. We have Sporting 25,000 for Rizwan. 30,000. It's United Ullal. 30,000 United Ullal for Rizwan. I'm looking for an auctioner at 30,000. 30,001. 30,002. One last time, waiting for one last time. 30,000 at Rizwan. 30,000 sold to United Ullal. We sold for United Ullal at 30,000. Second player on the list, Rabiat 10,000. Rabiat. We have Millat, Queens. We have BTC 20,000 for Rabiat. 25,000. D-Boys 25,000. 30,000 BTC at 30,000 for Rabiat. 30,000. 30,001. 35,000 Queens. 35,000 at 35,000. I'm looking for a Rabiat at 35,000. 1 2 30,000. One last time. 35,000 sold to Queens. Rabiat at 35,000 sold to Queens. Next on the list, we have Siddiq 10,000. Looking for a first bidder. 10,000 BTC. 10,000 for Siddiq. We have Test at 15,000. 20,000 BTC. 20,000 BTC. 25,000. 30,000. 25, 30. 30,000. It is Vogo. Friends Cody at 30,000. 30,000 for Siddiq. Once again, I'm waiting. 35,000. It's Kendra Azad. 35,000 for Siddiq. 1 2. Once again, one last time at 35,000. Sold to Kendra Azad. Once again, I'll repeat. Please be very casual. Teams, once its auction is done, we are not going to for it. At 35,000, Siddiq is sold to Kendra Azad. Next on the list, Razik at 10,000. We have BTC 15,000, 20,000, 25,000, 25,000 BTC, 30,000 Friends Cody, 30,000 for Razik. 1 2 one last time at 30,000. One last time at 30,000 sold to Friends Cody. Razik at 30,000 sold to Friends Cody. Next on the list, Samad 10,000 for Samad. We have first bidder Akshay at 10,000. We have Vogo. We have Queens 20, 25, 30,000 test for Samad. 30,000 test. 1 2 30,000 for Samad. One last time. I'm waiting for one last time at 30,000. Samad is sold to Test. Next we have, once again, I'd like to request, if bidder is sold for a good rate, we need to give him a good round of applause. We request team owners to cooperate and give a good round of applause to the players if he's sold for a good amount. Asif. Next player, Asif, 10,000. 10,000. Millat, 15,000. Ria, 15,000. We have BTC 20,000, 25,000.
D boys 25,000, 25,000, 30,000. Ria 30,000. For Asif 30,000. 30,000 for Asif. We have last moment United Ulal 35,000. United Ulal at last moment 35,000 for Asif. 35,000. 35,000 at a good rate. One last time. I'm waiting for you. 35,000. 35,001. 35,002. One last time. 35,000. Asif is sold to United Ulal. Munaz. Next on the list. 10,000 for Munaz. Base price 10,000 BTC. 15,000 Ria. 15,000 Ria. Sporting 20,000. 20,000 Ria at 20,000. I'd like to request lift it high. Will not consider. 25,000. 25,000 Ogo. 25,000 Ogo. Munaz. 25,001. 25,002. Last moment we have BTC 30,000. 35,000. 40,000. We have Ria 40,000. They're going for 35,000. 35,000 Ria. 35,000 Ria. Munaz at 35,000. At 35,000 we have 40,000 BTC. 40,000 for the first week. Give a big round of applause for Munaz. First player to be going for the highest bidding at 40,000. Munaz for BTC. Anyone interested in BTC for Munaz other than BTC? Only one bidder? Yes, Munaz at 40,000 sold to BTC. ಸೊ ಒಂದು ಕ್ಲಾರಿಫಿಕೇಶನ್ ಕೊಡಲಿಕ್ಕೆ 40,000ಗೆ ಯಾರಾದರೂ ಹೋದರೆ ಬೇರೆಯವರು ಆ ಬಿಡ್ಡಿಂಗ್ ಮಾಡ್ತವರನ್ನು ಬಿಟ್ಟು ಕೂಡ ಬೇರೆಯವರು ಕೂಡ ಆ 40,000ಗೆ ಹೋಗ್ಬೋದು. ನಿನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೇವೆ ಕ್ಲಿಯರ್ ಆಗಿ. ಸೊ ಯಾರೆಲ್ಲ ಹೊಸತು ಬಂದಿದ್ರೆ ಅಂತ ಹೇಳ್ತಾರೆ. Next on the list, Rashid, base price 10,000 BTC. 10,000 BTC, Rashid. 40,000 for Sumit. We have a luck going on here for all 9 teams. Here we go. For Sumit at 40,000. Ria for Sumit at 40,000. Sumit is told to Ria. 10,000 base price 10,000. 10,000 for Iqbal. Looking for a first bidder. Not finding anyone. We have a first bidder here. Millat 10,000. I request once again, please lift your lift very high. Otherwise, we'll not consider. 10,000 for Iqbal. 1. 15. 10,000, only one bid. After 10 it will go for 15. 10,000, 10,000, 10,000. We have 15,000, 15,000. Ria, Amilat. Kendra at 15,000 for Iqbal. 15,000, 15,000 for Iqbal. 1. We have D boys 20,000, 20,000 for Iqbal. 20,000, 20,000. 1. Yeah. Yeah, we have Ria. Toha 20,000 is sold to Ria. Riaz 10,000 for Riaz. Base price of 10,000. Anyone interested for 10,000? 10,000. Looking for a first bidder. Not finding a bidder at 10,000. Riaz is unsold. Riaz Diamond. Riaz Diamond 10,000. Base price 10,000. Looking for a base price of 10,000. Not finding a buyer. 10,000 Riaz. 1, 2 and 3 unsold. Badru, Zakir, Badru, Zakir, Shadid, Muzammil, Shamir, Fayaz, ರಿಯಾಜ್ ಸ್ಪೋರ್ಟಿಂಗ್. ನೋಡಿ ಇಲ್ಲಿ ನೀವು ಕ್ಲಿಯರ್ ಆಗಿ ಬರೀಬೇಕು. ರಿಯಾಜ್ ಎರಡುಂಟು, ನೀವು ಸ್ಪೋರ್ಟಿಂಗ್ ರಿಯಾಜ್ ಸ್ಪೋರ್ಟಿಂಗ್ ಅಂತ ಬರೀಬೇಕು ಬೇಕಾದರೆ. ಇನ್ನೊಂದು ರಿಯಾಜ್ ಡೈಮಂಡ್. ಸೊ ಎಲ್ಲರ ಗಮನಕ್ಕೆ ಒನ್ಸ್ ಅಗೇನ್, ಎ ಪ್ಲೇಯರ್ಸ್ ಎಲ್ಲ ಸೋಲ್ಡ್ ಆಗಿದ್ದಾರೆ. ಎ ಪ್ಲೇಯರಲ್ಲಿ ಯಾರು ಉಳಿಲಿಲ್ಲ, ಅವರದ್ದು ಹೆಸರು ಬರೆದು ಕೊಡಬೇಡಿ.